ಅವರ ಆಪ್ತ ಚಾರ್ಲಿ ಕ್ರಿಕ್ ಅವರನ್ನು ವಿಶ್ವವಿದ್ಯಾನಿಲಯದಲ್ಲಿ ಮಾತನಾಡುವಾಗ ಗುಂಡಿಟ್ಟು ಕೊಲ್ಲಲಾದ ಸಂಬಂಧ ಶಂಕಿತ ಬಂಧಿತರು ನಕಲಿ ಎಂದು ಅಸಲಿ ಕೊಲೆಗಾರನ ಹಿಂದೆ ಎಫ್ಬಿಐ ಫಜೀತಿಗೆ ಬಿದ್ದಿದೆ. ಸಂಪ್ರದಾಯವಾದಿ ಹೋರಾಟಗಾರ ಟರ್ನಿಂಗ್ ಪಾಯಿಂಟ್ ಸ್ಥಾಪಕ ಚಾರ್ಲಿ ಕಿರ್ಕ್ ಹತ್ಯೆ ಸಂಬಂಧ ಇಬ್ಬರು ಸಂಶಯಿತರನ್ನ ಬಂಧಿಸಲಾಗಿದ್ದು, ಅವರು ನಿಜವಾದ ಕೊಲೆಗಾರರಲ್ಲ ಎಂದು ಸೇರಿದವರಿಂದ ತಿಳಿಯುತ್ತಲೇ ಎಫ್ಬಿಐ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಂಸ್ಥೆ ಮುಜುಗರಕ್ಕೆ ಒಳಗಾಗಿದೆ. ಹತ್ಯೆ ಮಾಡಿದವನು ಪರಾರಿಯಾಗಿದ್ದು ತನಿಖಾ ತಂಡಗಳು ಬೆನ್ನು ಹತ್ತಿವೆ. ಎಫ್ಬಿಐ ಉಟಾ ಕೌಂಟಿ ಅಟಾರ್ನಿ ಕಚೇರಿ, ಉಟಾ ಶೆರೀಫ್ ಕಚೇರಿ, ಸ್ಥಳೀಯ ಪೊಲೀಸರು ಇತರ ಸರ್ಕಾರಿ ಸಂಸ್ಥೆಗಳಿದ್ದು, ಕೊಲೆಗಾರ ಪರಾರಿಯಾಗಲು ಹೇಗೆ ಸಾಧ್ಯವಾಯಿತು ಎನ್ನುವ ಪ್ರಶ್ನೆಯು ಈಗ ಹೆಮ್ಮರವಾಗಿದೆ. ಇದು ಯೋಜಿತ ಕೊಲೆ ಎದುರು ಸೂರಿನಿಂದ ಗುಂಡು ಹಾರಿಸಿರುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕ ಭದ್ರತಾ ಕಚೇರಿ ಹೇಳಿದೆ.